ಹಾಯ್ ವೆಲ್ಕಮ್ ಟು ಮೈ ಲೈವ್ ನಿಗಿಲ್ ತಮ್ಮದು ತೂದಿಪ್ಪಾರು ಟೈಟಲ್ ತೂದಿಪ್ಪಾರು ಏನು ಕ್ವಶನ್ ಕೇನ್ವೆ ನಿಗಿಲ್ ಆನ್ಸರ್ ಮನ್ಪ್ಲೆ ಏರ್ ಮಾತ್ರ ಗೊತ್ತುಚ್ಚಿ ನಿಗಿಲಿತ್ತೆ ಡನ್ ಪಂಡರ್ಂದ ಏನು ಕ್ವಶನ್ ಸ್ಟಾರ್ಟ್ ಮನ್ಪೆ ಒಗಟ್ಟು ಕೇನ್ವೆ ಕೇನೋಡು ಹಾಂ ಓಕೆ ಎಂದಿತ್ತಿನ ನಿಗ್ಲೊಂಜಿ ಡನ್ ಕೊರ್ಲೆ ಥಮ್ಸ್ ಅಪ್ ಸಿಂಬಲ್ ಪಾಡ್ಲೆ ನಿಗ ರಪ್ಪ ಟೈಪ್ ಮಂತ್ ಕಡ ಪುಡ್ಲೆ ಅತ್ತಿ ಕ್ವಶನ್ ಕೇನ್ವೆ ಸ್ಟಾರ್ಟ್ ಮಾಡ್ಪೆ ನಮಿತಕ್ಕ ಥ್ಯಾಂಕ್ ಯು ನಮಿತಕ್ಕ. ಫಸ್ಟ್ ಕ್ವಶನ್, ಗಿರ ತಿರುಗುತ್ತೆ ಸುಸ್ತಾಗಿ ಬೀಳುತ್ತೆ. ಗಿರ ತಿರುಗುತ್ತೆ ಸುಸ್ತಾಗಿ ಬೀಳುತ್ತೆ. ಮೂಜಿ ಜನ ಉಳ್ಳಾರು ತೂಕ ಏರ್ ಫಸ್ಟ್ ಆನ್ಸರ್ ಮಾಡ್ಬಾರ್ದು ತೂಕ. ಗಿರ ಎಸ್ ಕರೆಕ್ಟ್. ಕರೆಕ್ಟ್ ಆನ್ಸರ್ ಬುಗುರಿ. ಸೆಕೆಂಡ್ ಕ್ವಶನ್, ಬಿಂಕದ ಸಿಂಗಾರಿಗೆ ಮೈಯೆಲ್ಲ ಉರಿ ಯಾರಿದು? ನಿಖಿತಾ ಪ್ರೈಸ್ ಉಂಡೆ. ಪ್ರೈಸ್ ಯಾನ್ ಮುಲ್ಪ ಏರ್ ಮಾತು ಪಂಡ ಏರ್ ಹೈಯೆಸ್ಟ್ ಆನ್ಸರ್ ಮನ್ಪುಂದು ಯಾನೊಂದು ಮಲ್ಪೆ ಅಕ್ಲೆಗ್ ಪ್ರೈಸ್ ದಾದಂದಿಜ್ಜಿ ಯಾನ್ ಏನಂದು ಪನ್ಪುಜಿ ತೂಕ ಏನಂಡಲ್ಲ ಅಟ್ಲೀಸ್ಟ್ ಪೇ ಅಂಡಲ್ಲ ಮನ್ಪೆ ಯಾನ್. ಸೊ ಅಂಚ ನೆಕ್ಸ್ಟ್ ಕ್ವಶನ್ ಅದು ಪಂಡೆ, ಬಿಂಕದ ಸಿಂಗಾರಿಗೆ ಮೈಯೆಲ್ಲ ಉರಿ ಯಾರಿದು? ಮಾತೆರೆಗ್ಲ ಹಾಯ್ ಏನು ಕ್ವಶನ್ ಕೇನೊಂದಿಲ್ಲ ಆನ್ಸರ್ ಮನ್ಪ್ಲಿ. ಕ್ವಶನ್ ರಿಪೀಟ್ ಮನ್ಪೆ, ಬಿಂಕದ ಸಿಂಗಾರಿಗೆ ಮೈಯೆಲ್ಲ ಉರಿ ಯಾರಿದು? ನಿಮ್ಮ ಶಾಸ್ತ್ರಿ ಗೇಮಿಂಗ್ ಸಿಡ್ ಹಾಯ್. ಶಾಲಿನಿ ರೋಹಿತ್ ಹಾಯ್. ಸೆಕೆಂಡ್ ಕ್ವಶನ್ ಕೇಂದ್ರೆ, ಬಿಂಕದ ಸಿಂಗಾರಿಗೆ ಮೈಯೆಲ್ಲ ಉರಿ ಯಾರಿದು? ಪ್ಲೀಸ್ ಲೈಕ್ ಮನ್ಪಿ ಜಾಯ್ನ್ ಆತ್ನಾಗ್ಲೆ. ಫಸ್ಟ್ ನಮಿತಕ್ಕೆ ಆನ್ಸರ್ ಮಂತಿದ್ದೀರಿ 1 ಪಾಯಿಂಟ್ ಅರೆಗೆ ಹೋತುಂಡು. ಸೆಕೆಂಡ್ ಆನ್ಸರ್ ಏನು ಮನ್ಪಡ್ತಕ್ಕ, ಬಿಂಕದ ಸಿಂಗಾರಿಗೆ ಮೈಯೆಲ್ಲ ಉರಿ ಯಾರಿದು? ಒರಿಯಾಗ ಆನ್ಸರ್ ಮಲ್ಪರ ರಡ್ಡು ಚಾನ್ಸ್ ಇಪ್ಪುಂಡು, ರಡ್ಡು ಚಾನ್ಸ್ ಮಾತ್ರ. ಬಿಂಕದ ಸಿಂಗಾರಿಗೆ ಮೈಯೆಲ್ಲ ಉರಿ. ಕ್ಲೂ ಕೊರ್ಪೆ ಒಂದೊಂಜಿ ಅಡಿಗೆಗೆ ಯೂಸ್ ಮನ್ಪುನಂಚಿನ ಅಡಿಗೆಗೆ ಯೂಸ್ ಮನ್ಪೇರು ಅಡಿಗೆ ಮಲ್ಪರೆಗೆ ಮೀನ್ಸ್ ಮೆಣಸು. ಓಕೆ ಕರೆಕ್ಟು. ಸೆಕೆಂಡ್ ಕ್ವಶನ್ ಮೆಣಸು ಮೆಣಸಿನ್ಕಾಯಿ. ಫಸ್ಟ್ ಕ್ವಶನ್ ಆದಿತ್ತಂಡೆ ಅದಾದ ಪಂಡ ಗಿರ ತಿರುಗುತ್ತೆ ಸುಸ್ತಾಗಿ ಬೀಳುತ್ತೆ ಕ್ವಶನ್ ಐಕ್ ಆನ್ಸರ್ ನಮ್ಮಿತಕ್ಕ ಮಂತದೇರು ಬುಗುರಿಯಿಂದ ಬಂತೀರಿ. ಸೆಕೆಂಡ್ ಕ್ವಶನ್, ಬಿಂಕದ ಸಿಂಗರಿಗೆ ಮೈಯೆಲ್ಲ ಉರಿ ಆನ್ಸರ್ ನಿಖಿತ ಮೇರೆ ಕರೆಕ್ಟ್. ಮೆಣಸು ಒಂದು ಕರೆಕ್ಟ್ ಬಂತೀರಿ, ಅರೆಗೊಂಜಿ ಪಾಯಿಂಟ್. ನೆಕ್ಸ್ಟ್ ಥರ್ಡ್ ಕ್ವಶನ್, ಮುಳ್ಳಮ್ಮನ ಹೊಟ್ಟ್ಯಾಗ 300 ಮಕ್ಕಳು ಯಾರಿವಳು? ಥರ್ಡ್ ಕ್ವಶನ್, ಮುಳ್ಳಮ್ಮನ ಹೊಟ್ಟ್ಯಾಗ 300 ಮಕ್ಕಳು ಯಾರಿವಳು? ತನ್ವಿತ್ ಪಲ್ಲವಿ ಹಾಯ್. ಹಲಸಿನ ಹಣ್ಣು. ಓಕೆ ಕರೆಕ್ಟ್. ಎರಡು ಕ್ವಶನ್ಗೆ ಆನ್ಸರ್ ಮಂತಿದ್ದೀರಿ. ನಿಖಿತನ ಆನ್ಸರ್ ಕರೆಕ್ಟ್, ಹಲಸಿನ ಹಣ್ಣು. ನೆಕ್ಸ್ಟ್ ಕ್ವಶನ್, ನಮಿತಕ್ಕ ಹಾಗಲಕಾಯಿ ರಾಂಗ್, ಹಲಸಿನ ಹಣ್ಣು ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಮುಳ್ಳಿದ್ದರೂ ಮರವಲ್ಲ, ಅಂಕೆ ಇದ್ದರೂ ಪುಸ್ತಕವಲ್ಲ, ಚಕ್ರವಿದ್ದರೂ ಗಾಡಿಯಲ್ಲ,
ಗಂಟೆ ಇದ್ದರೂ ಗುಡಿ ಅಲ್ಲ, ನಾನು ಯಾರು? ಸೆಕೆಂಡ್ ರಿಪೀಟ್ ಮಾಡ್ಬೇಕು, ಕರೆಕ್ಟ್ ಏನಂದ್ರೆ 2 ಟೈಮ್ಸ್ ಮಾತ್ರ ಪಂಪೆ. ಮುಳ್ಳಿದ್ದರೂ ಮರವಲ್ಲ, ಅಂಕೆ ಇದ್ದರೂ ಪುಸ್ತಕವಲ್ಲ, ಚಕ್ರವಿದ್ದರೂ ಗಾಡಿಯಲ್ಲ, ಗಂಟೆ ಇದ್ದರೂ ಗುಡಿಯಲ್ಲ, ನಾನು ಯಾರು? ಪ್ಲೀಸ್ ಲೈಕ್ ಮನ್ಪಿ. ಗಡಿಯಾರ. ಶಾಲಿನಿ ಕರೆಕ್ಟ್ ಆನ್ಸರ್. ಗಡಿಯಾರ 1 ಪಾಯಿಂಟ್ ಶಾಲಿನಿ, 1 ಪಾಯಿಂಟ್ ನಮಿತಕ್ಕ, 2 ಪಾಯಿಂಟ್ ನಿಖಿತಾಗ್. ಫೋರ್ತ್ ಕ್ವಶನ್. ಬಂಗಾರದ ಗುಬ್ಬಿ ಬಲದಿಂದ ನೀರು ಕುಡಿಯುತ್ತದೆ, ಏನಿದು? ಬಂಗಾರದ ಗುಬ್ಬಿ. ಓ ಸಾರಿ ನಿಖಿತ ಅಲ್ಲ, ಆನ್ಸರ್ ಮಂತಿದ್ದೀರಿ, ಸಾರಿ ಗಡಿಯಾರ. ಶಾಲಿನಿರ್ದು ನಿಖಿತ ಮಂತಿದ್ದೀರಿ, ಸಾರಿ. ಅಂತೂ ಈಜೆ 3 ಪಾಯಿಂಟ್ ನಿಖಿತಾಗ. ಬಂಗಾರದ ಗುಬ್ಬಿ ಬಲದಿಂದ ನೀರು ಕುಡಿಯುತ್ತದೆ, ಏನಿದು? ನಾಗೇಶ್ ಪ್ರಭು ಕ್ಲಾಕ್. ಕರೆಕ್ಟ್ ಆನ್ಸರ್. ಸಾರಿ, ಕರೆಕ್ಟ್ ಆನ್ಸರ್ ನಾಗೇಶ್ ಪ್ರಭು ಆಲ್ರೆಡಿ ಆನ್ಸರ್ ಮಾಡಿದ್ದಾರೆ. ದೀಪ. ನಿಖಿತಾ ನೆಕ್ಸ್ಟ್ ಕ್ವಶನ್ ಕರೆಕ್ಟ್ ಆನ್ಸರ್. 5 ಕ್ವಶನ್ ಆ್ಯಂಡ್ ಆನ್ಸರ್ ಕರೆಕ್ಟ್ ಉಂಡು ದೀಪ. ನೆಕ್ಸ್ಟ್ ಕ್ವಶನ್ ಕರೆಕ್ಟ್ ಕ್ವಶನ್ಗೆ ಏನೊನ್ಲೆ ಪ್ಲೀಸ್ ಲೈಕ್ ಮಲ್ಪನ್ನಾಗ್ಲ ಒಂಜಿ ಲೈಕ್ ಮಲ್ಪಲೆ. 14 ಮೆಂಬರ್ಸ್ ಉಳ್ಳರು. ಬಿಡಿಸಿದರೆ ಹೂವು, ಮಡಚಿದರೆ ಮೊಗ್ಗು. ಬಿಡಿಸಿದರೆ ಹೂವು, ಮಡಚಿದರೆ ಮೊಗ್ಗು. ಕೊಡೆ. ನಿಖಿತ ಕರೆಕ್ಟ್ ಆನ್ಸರ್. ದೇ ನೀವು ರಪ್ಪ ಅಲ್ಲ ಟೈಪ್ ಮಾಡಿ ಕಡೆ ಪುಡ್ ಲಿಂಕ್ ದಯಪ ನಿಂಗೆ ಕರೆಕ್ಟ್ ಆನ್ಸರ್ ಬರ್ಪುಣಲ್ಲ. ಸರಿ ಶಾಲಿನಿ ಛತ್ರಿ ಸರಿ, ಛತ್ರಿ ಆನ್ಸರ್ ಸರಿ ನಮಿತಕ್ಕ. ಫಸ್ಟ್ ನಿಖಿತ ಆನ್ಸರ್ ಮಾಡ್ತಿದ್ದೀರಿ. ನೆಕ್ಸ್ಟ್ ಕ್ವಶನ್. ಹಸಿರು ಕೋಟೆಯೊಳಗೊಂದು ಬಿಳಿಯ ಕೋಟೆ, ಬಿಳಿಯ ಕೋಟೆಯೊಳಗೊಂದು ಕೆಂಪು ಕೋಟೆ, ಕೆಂಪು ಕೋಟೆಯ ಒಳಗೊಂದು ಕರಿಯ ಸೈನಿಕರು. ರಿಪೀಟ್ ಮಾಡ್ಬೇಕು ಕ್ವಶನ್ ಏನಂದ್ರೆ, ಹಸಿರು ಕೋಟೆಯೊಳಗೊಂದು ಬಿಳಿಯ ಕೋಟೆ, ಬಿಳಿಯ ಕೋಟೆಯೊಳಗೊಂದು ಕೆಂಪು ಕೋಟೆ, ಕೆಂಪು ಕೋಟೆಯೊಳಗಡೆ ಕರಿಯ ಸೈನಿಕರು. ನಮಿತಕ್ಕ ಆನ್ಸರ್ ಕರೆಕ್ಟ್, ಕಲ್ಲಂಗಡಿ. ನಮಿತಕ್ಕ 2 ಪಾಯಿಂಟ್, ನಿಖಿತಕ್ಕ 1 ಪಾಯಿಂಟ್. ಆ ಟೀಚರ್ ಪ್ರೂವ್ ಅಂತಂದಿಲ್ಲ ಮುಲ್ಪ. ನೆಕ್ಸ್ಟ್ ಕ್ವಶನ್ ಕಲ್ಲಂಗಡಿ ಕರೆಕ್ಟ್ ಆನ್ಸರ್ ನಿಕ್. ನೆಕ್ಸ್ಟ್ ಕ್ವಶನ್. ನೀರು ಇರುತ್ತೆ ನದಿ ಅಲ್ಲ, ಬಾಗಿಲು ಇರುತ್ತೆ ಮನೆ ಅಲ್ಲ. ನೀರು ಇರುತ್ತೆ ನದಿ ಅಲ್ಲ, ಬಾಗಿಲು ಇರುತ್ತೆ ಮನೆ ಅಲ್ಲ. ಆನ್ಸರ್ ಮನ್ಪುಲಿ ಪ್ಲೀಸ್ ಟ್ರೈ ಮನ್ಪಿ. ಮಾತಿರ್ಲ ನಿಖಿಲ್ ಆಗ್ಲ ಆನ್ಸರ್ ಮನ್ತೀರ ಮಣಿಪದಿ ಗುಲ್ಲಾಡಿ ಟ್ರೈ ಮನ್ಪಿ. ನಮಿತಾ ಅಶೋಕ್ ಬೊಂಡ ಅಲ್ಲ, ರಾಂಗ್. ಆಂಡ ನೀ ಆನ್ಸರ್ ಒಂದು ರಿಲೇಟೆಡ್ ಅದುಂಡು, ಆಂಡ ಎನ್ನ ಕ್ವಶನ್ಗೆ ಆನ್ಸರ್ ಉಂಡು ಅತ್ತೆ. ಆನ್ಸರ್ ರಿಲೇಟೆಡ್ ಅದುಂಡು, ಎನ್ನ ಕ್ವಶನ್ಗೆ ಒಂದು ಆನ್ಸರ್ ಅತ್ತೆ. ಪ್ಲೀಸ್ ಟ್ರೈ ಮನ್ಪಿ. ನಿಖಿ ತೆಂಗಿನಕಾಯಿ, ನಮಿತಾ ಅಶೋಕ್ ಬೊಂಡ, ನಿಖಿ ತೆಂಗಿನಕಾಯಿ, ತನ್ವಿತ್ ಪಲ್ಲವಿ ಪ್ಲೀಸ್ ಲೈಕ್ ಮನ್ಪಿ. ಕ್ವಶನ್ ರಿಪೀಟ್ ಮಂತೊಂದುಲ್ಲೆ ಕರೆಕ್ಟ್ ಕೇನನೆ. ನೀರು ಇರುತ್ತೆ, ನೀರು ಇರುತ್ತೆ ನದಿ ಅಲ್ಲ, ಬಾಗಿಲು ಇರುತ್ತೆ ಮನೆ ಅಲ್ಲ. ಇತ್ತ ಆಲ್ಮೋಸ್ಟ್ ಏನು 16 ವ್ಯೂವರ್ಸ್ ನಗ್ಲೆಡಲ ಉಂದುಂಡು ಎನ್ನಿದೇನು ಕ್ಲೂ. 16 ವ್ಯೂವರ್ಸ್ ನಗಲ್ಲ ಬಾವಿ ರಾಂಗ್. SP ಸುದರ್ಶನ್ ಬಿಂದಿಗೆ ರಾಂಗ್. ಈಗ ಆನ್ಸರ್ ಆನ್ಸರ್ ರಿಲೇಟೆಡ್ ಅದೇ ಉಂಡು, ಆಂಡ್ ಎನ್ನ ಕ್ವಶನ್ಗೆ ಆನ್ಸರ್ ಬೇತೆ ದಾದನ್ ಗೆಸ್ ಮನ್ಪಿ. ನೀರು ಇರುತ್ತೆ ನದಿ ಅಲ್ಲ, ಬಾಗಿಲು ಇರುತ್ತೆ ಮನೆ ಅಲ್ಲ. ತನ್ವಿತ್ ಪಲ್ಲವಿ ಒಟ್ಟೆ ಕಜ್ಜೆ ಕಣ್ಣು ಕರೆಕ್ಟ್ ಆನ್ಸರ್.
ತನ್ವಿತ್ ಪಲ್ಲವಿ ಓಟ ಕಜ್ಜೆಂದು ಉಂಡು. ತನ್ವಿತ್ ನೇಮ್ ಬರೆಯೊಂಬೆ 1 ಮಾರ್ಕ್ ತನ್ವಿತ್ಗೆ ಪೋಂಡು. ಕಣ್ಣು ಕರೆಕ್ಟ್ ಆನ್ಸರ್. ಎನ್ನ ಕ್ವಶನ್ಗೆ ಆನ್ಸರ್ ಕಣ್ಣು ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ಅಕ್ಷರಗಳಿದ್ದರೂ ಪುಸ್ತಕವಲ್ಲ, ಸಿಂಹವಿದ್ದರೂ ಅರಣ್ಯವಲ್ಲ, ದುಂಡಾಗಿದ್ದರೂ ಚಕ್ರವಲ್ಲ, ನಾನ್ಯಾರು? ರಿಪೀಟ್ ಮಾಡ್ಬೇಕು ಕ್ವಶನ್. ಅಕ್ಷರಗಳಿದ್ದರೂ ಪುಸ್ತಕವಲ್ಲ, ಸಿಂಹವಿದ್ದರೂ ಅರಣ್ಯವಲ್ಲ, ದುಂಡಾಗಿದ್ದರೂ ಚಕ್ರವಲ್ಲ, ನಾನ್ಯಾರು? ಮೂಲು ಲೈವ್ದು ವಾಪಸ್ ಪೋಂದಿಲ್ಲ, ಪ್ಲೀಸ್ ಗೂಗಲ್ ಪುರ ಮಲ್ಪರ ಪೋರ್ಚಿ. ನೋಟು ರಾಂಗ್. ನೋಟು ದುಂಡಾಗಿ ಇರುವುದಿಲ್ಲ ಅಲ್ಲ. ಕಾಯಿನ್ಸ್. ನಾಗೇಶ್ ಪ್ರಭು ಕಾಯಿನ್ಸ್ ಇಂದ ಆನ್ಸರ್ ಮಾಡ್ತಿದ್ದೀರಿ. ಕರೆಕ್ಟ್ ಆನ್ಸರ್. ಕಾಯಿನ್ಸ್ ನಾಣ್ಯ. ತುಲೆ ಏರ್ ಪುರ ನಿಗ್ಲು ವಾಪಸ್ ಬೋದು ಸರ್ಚ್ ಮಲ್ಪೊಡ್ಚಿ ಆನ್ಸರ್. ಗೂಗಲ್ ಸರ್ಚ್ ಮಲ್ಪೊಡ್ಚಿ ಮುಲ್ಪನಿಗೆ ಗೊತ್ತಿತ್ನ ಏನು ಆನ್ಸರ್ ಕರೆಕ್ಟ್ ಪನ್ಲೆ. ನೆಕ್ಸ್ಟ್ ಕ್ವಶನ್. ಗಂಟೆ ಹೊಡೆಯುತ್ತಾನೆ ಪೂಜಾರಿಯಲ್ಲ, ಪೇಪರ್ ಹರಿಯುತ್ತಾನೆ ಆದರೆ ಹುಚ್ಚನಲ್ಲ, ಹಣ ಕೇಳುತ್ತಾನೆ ಭಿಕ್ಷುಕನಲ್ಲ, ನಾನು ಯಾರು? ಆಜಿ ಜನ ಉಳ್ಳರು ಪ್ಲೀಸ್ ಆನ್ಸರ್ ಟ್ರೈ ಮನ್ಪುಲೆ. ಕ್ವಶನ್ ರಿಪೀಟ್ ಮನ್ಪೆ. ಗಂಟೆ ಹೊಡೆಯುತ್ತಾನೆ ಪೂಜಾರಿಯಲ್ಲ, ಪೇಪರ್ ಹರಿಯುತ್ತಾನೆ ಆದರೆ ಹುಚ್ಚನಲ್ಲ, ಹಣ ಕೇಳುತ್ತಾನೆ ಭಿಕ್ಷುಕನಲ್ಲ, ನಾನು ಯಾರು? ತುಲೆಯಲ್ಲಿ ವಾಪಸ್ ಬೋದು ಗೂಗಲ್ ಮಲ್ಪೊಡ್ಚಿ ಪ್ಲೀಸ್ ಯೋಚನೆ ಮನ್ಪಿ ಆನ್ಸರ್ ಕುರಿ. ಕಂಡಕ್ಟರ್ ನಿಖಿತಾ. ಕರೆಕ್ಟ್ ಆನ್ಸರ್ ಕಂಡಕ್ಟರ್. ನಿಖಿತಾ 1 2 3 4 5 6 ಪಾಯಿಂಟ್ ನಿಖಿತಾಗೈತೆ. 6 ಪಾಯಿಂಟ್ 6 ಪಾಯಿಂಟ್ ನಿಖಿತಾಗಂಡು. ನೆಕ್ಸ್ಟ್ ಕ್ವಶನ್. ವಾಚ್ಮ್ಯಾನ್ ಅಲ್ಲ ನಾಗೇಶ್ ಪ್ರಭು, ವಾಚ್ಮ್ಯಾನ್ ಅಲ್ಲ. ವಾಚ್ಮ್ಯಾನ್ ಹಣ ಕೇಳ್ತಾರ. ನೆಕ್ಸ್ಟ್ ಕ್ವಶನ್. ಉಣ್ಣೆಯಂತೆ ನುಣ್ಣಗಾರ ರೋಮವಿರುವ, ಬೆನ್ನ ಮೇಲೆ ಬಿಳಿಯ 3 ಗೆರೆಗಳಿರುವು, ನಾನು ಯಾರು? ಉಣ್ಣೆಯಂತೆ ನುಣ್ಣಗಾರ ರೋಮವಿರುವ, ಬೆನ್ನ ಮೇಲೆ ಬಿಳಿಯ 3 ಗೆರೆಗಳಿರುವು, ನಾನು ಯಾರು? ಅಳಿಲು. ಕರೆಕ್ಟ್ ಆನ್ಸರ್. ಎಂಕ್ ಫಸ್ಟ್ ಆನ್ಸರ್ ಬೈದೀನಿ. ನಾಗೇಶ್ ಪ್ರಭು 6 ಎಡ್ದು 2 ಪಾಯಿಂಟ್ ನಾಗೇಶ್ ಪ್ರಭು ಅರೆಗಾತಲು. ನಮಿತಕ್ಕ 2 ಪಾಯಿಂಟ್, ತನ್ವಿತ್ 1 ಪಾಯಿಂಟ್, ನಿಖಿತಾಗ 6 ಪಾಯಿಂಟ್. ಈ ಕನ್ನಡ ಆನ್ಸರ್ ಮಾಡ್ಬಿಡ್ತಿ ಚಾನಿಲಿಗೆ. ಅಳಿಲು ಇಜ್ಜಿ ಫಸ್ಟ್ ಎಂಕ್ ಆನ್ಸರ್ ಬೈದೀನಿ. ಈ ಪಂಡ ಅಂಡ ಹಿಂಗೆ ಫಸ್ಟ್ ಆನ್ಸರ್ ಬೈದೀನಿ ನಾಗೇಶ್ ಪ್ರಭು ಅರೇನ ಅಂದಿರ್ದು. ನೆಕ್ಸ್ಟ್ ಕ್ವಶನ್ ಈಸಿ ಕ್ವಶನ್. ಪ್ಲೀಸ್ ಟೈಪಿಂಗ್ ರೆಡಿ ಮಾಡ್ತೀಲಿ. ಆ ಕ್ವಶನ್ಗೆ ಏನಗಣಿ ಗೊತ್ತಾದಿಪ್ಪು. ಇಬ್ಬರು ಸಹೋದರರು ನೆರೆಕೆರೆಯವರಾದರೂ ಒಬ್ಬರನ್ನೊಬ್ಬರು ನೋಡಲಾರರು. ಪಕ್ಕಕ್ಕೆ ಬರುಚಿ ಕನ್ನಡ. ಓಕೆ. ಇಬ್ಬರು ಸಹೋದರರು ನೆರೆಕೆರೆಯವರಾದರೂ ಒಬ್ಬರನ್ನೊಬ್ಬರು ನೋಡಲಾರರು. ಕಣ್ಣು ಸರಿ. ಎಂಕ್ ಫಸ್ಟ್ ಆನ್ಸರ್ ಬೈದೀನಿ ನಿಖಿತಾ ನೈಟ್ ಫಸ್ಟ್ ಆನ್ಸರ್ ಇಂಕ್ ಬೈದೀನಿ. 7 ಪಾಯಿಂಟ್ ನಿಖಿತಾಗ 7 ಪಾಯಿಂಟ್. ನಾಗೇಶ್ ಪ್ರಭು ಕಣ್ಣುಗಳು ಸರಿ ಆನ್ಸರ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ಕರೆಕ್ಟ್ ಕೇಳಲೆ. ಒಂಟಿ ಕಾಲು ಕೊಕ್ಕರಿಗೆ ಸಾವಿರಾರು ರೆಕ್ಕೆ. ಒಂಟಿ ಕಾಲು ಕೊಕ್ಕರಿಗೆ ಸಾವಿರಾರು ರೆಕ್ಕೆ.
ಎನ್ ಆರ್ ಹಲಗೇರಿ ಹಾಯ್ ಹಾಯ್. ಲೈಕ್ ಮಾಡಿ, ಯಾರೆಲ್ಲ ಜಾಯ್ನ್ ಆಗಿದ್ದೀರ ಲೈಕ್ ಮಾಡಿ. ರಾಂಗ್ ನಿಖಿತಾ, ನನ್ನ ಒಂಜಿ ಚಾನ್ಸ್ ಇಪ್ಪು ನಿಖಿತಾಗ. ನೋಡಿ ಲೈಕ್ ಮಾಡಿ ಪ್ಲೀಸ್. ಒಂಟಿ ಕಾಲು ಕೊಕ್ಕರೆಗೆ ಸಾವಿರಾರು ರೆಕ್ಕೆ, ಅಡಿಕೆ ಮರ. ರಾಂಗ್. ಯಾರೆಲ್ಲ ಜಾಯ್ನ್ ಆಗಿದ್ದೀರಿ ಪ್ಲೀಸ್ ಲೈಕ್ ಮಾಡಿ. ಇಡಿಸುಡಿ. ರಾಂಗ್ ರಾಂಗ್. ಕಸಗುಡಿಸುವ ಎಂತ ಕಸಗುಡಿಸುವ? ಒಂಟಿ ಕಾಲು ಕೊಕ್ಕರೆಗೆ ಸಾವಿರಾರು ರೆಕ್ಕೆ. ಒಂಜಿ ಕ್ಲೂ ಕೊರ್ಪೆ, ಒಂದು ಮಾತೇರ್ನ ಇಲ್ಲಾಗ್ಲ ಉಂಡು. ಎಲ್ಲರ ಮನೆಗೂ ಹೋಗ್ಬೇಕಾದ್ರೆ ಇದು ಬೇಕು, ಮೇನ್ ಬೇಕು. ಎಂತ ಅಂತ ಹೇಳಿ ಅದಾಯ್ತಯ್ಯ? ಓಯ್ ಲೆತ್ತಾರ? ಎಲ್ಲರ ಮನೆಗೆ ಹೋಗ್ಬೇಕಾದ್ರೂ ಕೂಡ ಇದು ಬೇಕು ನಮಗೆ, ಇದು ಗೊತ್ತಿರಬೇಕು. ಏನಿದು ಕ್ಲೂ? ಬಳೆಕೋಲು. ಕ್ವಶನ್ ಅರ್ಥ ಆಗಿದ? ಕ್ವಶನ್ ಕೇಳ್ತೇನೆ, ಕರೆಕ್ಟ್ ತಿಳ್ಕೊಳ್ಳಿ. ಒಂಟಿ ಕಾಲು ಕೊಕ್ಕರೆಗೆ ಸಾವಿರಾರು ರೆಕ್ಕಿ. ನಿಖಿತ ನಿಕ್ಕಿ ಹಣ ರಾಂಗ್. ನಿಖಿತ ನಿಕ್ಕಿ ನಿಮ್ಮ ಮುಗೀತು, ನಿಮ್ಗೆ ಎಂತ ನಿಮ್ಮ ಚಾನ್ಸ್ ಮುಗೀತು. ನೀವು ಎರಡು ಆನ್ಸರ್ ಮಾಡಿ ಆಗಿದೆ, 2 ಚಾನ್ಸ್ ಮಾತ್ರ ಆನ್ಸರ್ ಮಾಡಲಿಕ್ಕೆ. ನಮಿತಾ ಅಶೋಕ್ ನಿಮ್ಮದು ಕೂಡ ಚಾನ್ಸ್ ಮುಗಿದಿದೆ. ಇದು ನಾಗೇಶ್ ಪ್ರಭು ಇವರದ್ದು ಕೂಡ ಇದು ಕ್ಲೂ ಎಂತ ಚಾನ್ಸ್ ಮುಗ್ದಿದೆ. ನಿಖಿತ ನಿಕ್ಕಿ ಬೇತಿಕೆ ನಾವು ಬೊರ್ಚಿ ಆನ್ಸರ್ ಗೊತ್ತಿಜ್ಜ, ಎರೆಗ್ಲ ಗೊತ್ತಿಜ್ಜ. ಲಾಸ್ಟ್ ಓರಕ್ಕೇನುವೆ ಗೊತ್ತಿತ್ತೆಂಡ ಪಲ್ಲೆ. ಲಾಸ್ಟ್ ಓರ ಒಂಟಿ ಕಾಲು ಕೊಕ್ಕರೆಗೆ ಸಾವಿರಾರು ರೆಕ್ಕೆ. ಆನ್ಸರ್ ಇರೆ ಪಲ್ಲೆ. ಆನ್ಸರ್ ದಾರಿ. ಒಂಜಿ ತಾದಿ ಐಟ್ ಏತು ತುಲೆ ಏತು ಪೂರ ಭಾಗ ಅದು ಪೂಪುಂಡು ಪಂಡ. ಒಂಟಿ ಕಾಲು ಒಂಜೆ ತಾದಿ ಐಟ್ ನಮ್ಮನೆಲ್ಲ ಗೊಂಜಿ ನಿಗಲ್ನೆಲ್ಲ ಗೊಂಜಿ ಬೊಕ್ಕೊಂಜಿಲ್ಲ ಗೊಂಜಿ ಅಂಚ ಮಸ್ತ್ ಭಾಗ ಅದು ಪೋಪುಂಡತೆ ಅಂಚದು ಆನ್ಸರ್ ದಾರಿ. ನೆಕ್ಸ್ಟ್ ಕ್ವಶನ್ ಕರೆಕ್ಟ್ ಕೇನ್ಲೆ. ಚೋಟುದ್ದ ರಾಜ ಮೇಟುದ್ದ ಟೋಪಿ ಹಾಕ್ಕೊಂಡು ಜಟ್ಪಟ್ ಅಂತ ಓಡಾಡಿದರೆ 1 ನಿಮಿಷದಲ್ಲಿ ಬೂದಿ. ಈಗ ಆನ್ಸರ್ ಕರೆಕ್ಟ್ ಬೋರ್ಡು. ಐ ವಿಲ್ ರಿಪೀಟ್ ದ ಕ್ವಶನ್. ಚೋಟುದ್ದ ರಾಜ ಮೇಟುದ್ದ ಟೋಪಿ ಹಾಕ್ಕೊಂಡು ಜಟ್ಪಟ್ ಅಂತ ಓಡಾಡಿದರೆ 1 ನಿಮಿಷದಲ್ಲಿ ಬೂದಿ. ಬದನೆಕಾಯಿ ರಾಂಗ್. ದೃಷ್ಟಿ ಚಿತ್ರದುರ್ಗ ಬೆಂಕಿ ಕಡ್ಡಿ ಕರೆಕ್ಟ್ ಆನ್ಸರ್. ದೃಷ್ಟಿ ನೀವು ಜಾಯ್ನ್ ಆಗಿದ್ದೀರಾ ಲೈವಿಗೆ, ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆನ್ಸರ್ ಕರೆಕ್ಟ್. ದೃಷ್ಟಿ ಚಿತ್ರದುರ್ಗ ಇವ್ರದ್ದು 1 ಪಾಯಿಂಟ್ ದೃಷ್ಟಿ ಅವರಿಗೆ. ಬೆಂಕಿ ಕಡ್ಡಿ ಕರೆಕ್ಟ್ ಆನ್ಸರ್. ನಿಖಿತ ಈ ಯೋಚನೆವಂತ ಆನ್ಸರ್ ಒಳ್ಪು ದಯಪಣ ಲೀಡ್ ಇಡುಲ್ಲ ನೋಡಿ. ಇಲ್ಲಿ ಲೀಡಲ್ಲಿದ್ದಾರೆ ನಿಖಿತ್ ಅವರು 7 ಪಾಯಿಂಟ್ ಲೀಡಲ್ಲಿದ್ದಾರೆ. ನೆಕ್ಸ್ಟ್ ಕ್ವಶನ್ ಕರೆಕ್ಟ್ ಕೇಳ್ಕೊಳ್ಳಿ. ಸಂಜೆ ತನಕ ಬಡಿದ್ರು ಸದ್ದಾಗಲ್ಲ. ಸಂಜೆ ತನಕ ಬಡಿದ್ರು ಸದ್ದಾಗಲ್ಲ. ಎಂಕ್ ಆನ್ಸರ್ ಕರೆಕ್ಟ್ ಬೋರ್ಡು. ತನ್ವಿತ್ ಪಲ್ಲವಿ ನಿಯರ್ ಉಲ್ಲರು ಆನ್ಸರ್ ದ ಕೈತಲ್ ಉಲ್ಲರು ಕರೆಕ್ಟ್ ಆನ್ಸರ್ ಪಲ್ಲೆ.
ಕಣ್ಣರೆಪ್ಪೆ ಕರೆಕ್ಟ್ ಆನ್ಸರ್ ನಿಖಿತಾ. ತನ್ವಿತ್ ಕಣ್ಣೊಂದು ಪಂಡದು ಕಣ್ಣತ್ತು ಕಣ್ಣದ ರೆಪ್ಪೆ ಕರೆಕ್ಟ್ ಆನ್ಸರ್ ನಿಖಿತಾ. ಪ್ಲಸ್ 1 ಪಾಯಿಂಟ್ ಆ್ಯಡ್ ಆಗ್ತೇನೆ ನಿಖಿತಾಗ. ನೆಕ್ಸ್ಟ್ ಕ್ವಶನ್ ಒಂದು ಹಸ್ತಕ್ಕೆ 108 ಬೆರಳು. ಒಂದು ಹಸ್ತಕ್ಕೆ 108 ಬೆರಳು. ಇಡಿಸುಡಿ. ಒಂದೇ ಹಸ್ತ ಒಂಜೆ ಕೈ ಐಕ್ 108 ಬೆರಳಿಪ್ಪುಂಡು. ಇಡಿಸುಡಿ ರಾಂಗ್. ಬಾಳೆಗೊನೆ ಕರೆಕ್ಟ್ ಆನ್ಸರ್ ತನ್ವಿತ್. ಬಾಳೆಗೊನೆ ಕರೆಕ್ಟ್ ಆನ್ಸರ್. ಪ್ಲಸ್ 1 ಪಾಯಿಂಟ್ ತನ್ವಿತ್ಗೆ. ಜಾಲರ ಅಲ್ಲ ಬಾಳೆಗೊನೆ ಕರೆಕ್ಟ್ ಆನ್ಸರ್. ಏತುಂಡಿ ಯಾಕೆ ಏನೊಂದಿಪ್ಪು ಪ್ಲೀಸ್ ಆನ್ಸರ್ ಮಂತ್ಲಿ ಯಾನು ಏತು ದಿನ ಅದು ಲೈವ್ಗೆ ಬರಂಡೆ. ನೆಕ್ಸ್ಟ್ ಕ್ವಶನ್ ಎಂಕ್ ಪೋರುಂಡು ದೂರ ಪೋರುಂಡು. ನೆಕ್ಸ್ಟ್ ಕ್ವಶನ್ ಚಿಕ್ಕ ಮನೆಗೆ ಚಿನ್ನದ ಬೀಗ. ಚಿಕ್ಕ ಮನೆಗೆ ಚಿನ್ನದ ಬೀಗ. ಮೂಗುತಿ ನಿಖಿತ ಕರೆಕ್ಟ್ ಆನ್ಸರ್. ಮೂಗುತಿ. ಟ್ರಾವೆಲಿಶ್ ಮೋಹನ್ ಲಾಗ್ಸ್ ಹಾಯ್ ಹೆಲೋ. ನೆಕ್ಸ್ಟ್ ಕ್ವಶನ್ ನಮಸ್ಕಾರ ವಣಕಂ ನಮಸ್ಕಾರ ಅಣ್ಣ. ನೆಕ್ಸ್ಟ್ ಕ್ವಶನ್ ನಮಸ್ತೆ. ನೆಕ್ಸ್ಟ್ ಕ್ವಶನ್ ಹೊಕ್ಕಿದ್ದು ಒಂದಾಗಿ ಅದು ಹೋರಾಡಿದ್ದು ನೂರಾಗಿ. ಹೊಕ್ಕಿದ್ದು ಒಂದಾಗಿ ಹೋರಾಡಿದ್ದು ನೂರಾಗಿ. ಒಂದೊಂಜಿ ಆಹಾರ ಒಂದು ಐಟಮ್ ಒಂದೊಂಜಿ ಆಹಾರ ಕ್ಲೂ ಕೊರ್ನೆಯನ್ನ. ಜೇನು ರಾಂಗ್. ಸೇರು ರಾಂಗ್. ಪನ್ನ 100 ದಿನ ಒಂಜಾರು ಆಂಡವು ಹೋರಾಟ ಮಂತದ ಪಿದೇ ಬರ್ನಾಗ ಸುಮಾರಾದ ಬೈದೆ ನವ್ದಂದು ಒಂದೊಂಜಿ ಆಹಾರ ಅಂದ್ಲ ಪನೋಲಿ ತಿಂಡಿ ಇಂದ್ಲ ಪನೋಲಿ ಊಟ ಆಯ್ತಾ? ಊಟ ಆಗಿಲ್ಲ, ಇನ್ನಾಗಬೇಕು. ನಾನಿಲ್ಲಿ ಕ್ವಶನ್ ಕೇಳ್ತಿದ್ದೀನಿ, ಆನ್ಸರ್ ಮಾಡಿ. ನಿಮಗೆ ಗೊತ್ತಿದ್ರೆ ಆನ್ಸರ್ ಮಾಡಿ. ಹೊಕ್ಕಿದ್ದು ಒಂದಾಗಿ ಅದು ಹೋರಾಡಿದ್ದು ನೂರಾಗಿ. ಯಾರೆಲ್ಲ ಲೈಕ್ ಮಾಡಿಲ್ಲ ಪ್ಲೀಸ್ ಲೈಕ್ ಮಾಡಿ. ಏನು ವಿಶೇಷ ಏನೂ ಇಲ್ಲ. ಸೂಜಿದಾರ ರಾಂಗ್ ಆನ್ಸರ್. ದೃಷ್ಟಿ ಚಿತ್ರದುರ್ಗ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೇನೆ, ಆರಾಮಾಗಿದ್ದೇನೆ. ತುಲೆ ಆ್ಯಕ್ಚುಲಿ ಯಾನ್ ಪಂಡ ಒಂದೊಂದು ಆಹಾರ ತಿಂಡಿಂದ ಬನ ತಿಂಡಿ ಎಲ್ಲ ಅಂದ್ ಆನ್ಸರ್ ಗೊತ್ತಾಯ್ಜ ನಿಖಿತ ಇಜ್ಜರ ನಿಖಿತ ಒಪ್ಪೋದಂಡ ಗೊತ್ತಾಯ್ಜ ಆನ್ಸರ್. ಆನ್ಸರ್ ಬರ್ತದೆ ಶಾವಿಗೆ ಸೇಮೆ ಪಾಡ್ನ ಗೊತ್ತಲೆ ಒಂಜಿ ಪುಂಡಿ ಮಾತ್ರ ಪಾಡ್ನತೆ ಅವು ಫುಲ್ ಹೋಲ್ ಉಡುಪಿದಾಯಿ ಬರ್ಪುಂತಲೆ. ಓಕೆ, ನೆಕ್ಸ್ಟ್ ಕ್ವಶನ್.
ನಮ್ಮ ಸೇಮಿಗೆ ಆನ್ಸರ್ ಏನು ಪನ್ನಂಡು ಟ್ರಾವೆಲಿಸ್ ನಮ್ಮ ಕನ್ನಡ ಪರವಾಗಿಲ್ಲ ಅಲ್ವಾ? ನಿಮ್ಮ ಕನ್ನಡ ಪರವಾಗಿಲ್ಲ, ಕರೆಕ್ಟ್ ಇದೆ. ಪ್ಲೀಸ್ ಯಾರೆಲ್ಲ ಲೈಕ್ ಮಾಡಿಲ್ಲ ಲೈಕ್ ಮಾಡಿ. ನೆಕ್ಸ್ಟ್ ಕ್ವಶನ್, ನೋಡಿದರೆ ನೋಟಗಳು, ನಕ್ಕರೆ ನಗುಗಳು, ಒಡೆದರೆ ತುಂಡುಗಳು. ಐ ವಿಲ್ ರಿಪೀಟ್ ದಿ ಕ್ವಶನ್. ಮಂಜುನಾಥ್ ಹಾಯ್ ಹೆಲೋ, ಪ್ಲೀಸ್ ಒಂದು ಪೂರ ಹೊಸತ್ ಲೈವ್ಗೆ ಜಾಯ್ನ್ ಆಗ್ತಾರೆ. ಏನು ಮಾತಿನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದಾರೆ, ಸಬ್ಸ್ಕ್ರೈಬ್ ಮಲ್ಪಿ ಅಂಚನೆ ಲೈಕ್ ಮಲ್ಪಿ, ಲೈವ್ಲ ಲೈಕ್ ಮಲ್ಪಿ. ಇತ್ತ ಕ್ವಶನ್ ರಿಪೀಟ್ ಮಲ್ಪೆ, ಕ್ವಶನ್ ರಿಪೀಟ್ ಮಾಡ್ತೇನೆ ಕೇಳಿ. ನೋಡಿದರೆ ನೋಟಗಳು, ನಕ್ಕರೆ ನಗುಗಳು, ಒಡೆದರೆ ತುಂಡುಗಳು. ಗಾಜು 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 ಗ್ಲಾಸ್ ಏನು ಕರೆಕ್ಟ್ ಆನ್ಸರ್ ಪನ್ಲೆ. ಗಾಜುಡು ಓನೆ ತೂರ ಗಾಜು ಪಂಡ ಓ ಗ್ಲಾಸ್ ಗ್ಲಾಸ್ ಅಲ್ಲ. ನೋಡಿದರೆ ನೋಟ ಕನ್ನಡಿ ಕರೆಕ್ಟ್ ಆನ್ಸರ್. ತನ್ಮಿತ್ ತುಲೆ ನಮ್ಮ ತುಂಡ ಅವಲ ನಮ್ಮನ್ ತೂಪು ನಂದೆ. ನೋಡಿದರೆ ನೋಟ. ನೆಕ್ಸ್ಟ್ ನಕ್ಕರೆ ನಗು, ನಾವು ಎಂಕಲ್ ತೆಲ್ತಂಡ ಅವಲ ತೆಲ್ಪುಂಡು. ನೆಕ್ಸ್ಟ್ ಒಡೆದರೆ ತುಂಡು, ತಿರ್ತು ಬುಂಡ ತುಂಡಾಪುಂಡು. ಆನ್ಸರ್ ಕನ್ನಡಿ ಕರೆಕ್ಟ್ ಆನ್ಸರ್. ಪ್ಲೀಸ್ ಏರ್ ಮಾತೇನು ಲೈವ್ ಲೈಕ್ ಮಂತ್ ಲೈಕ್ ಮನ್ಪಿ, ಪ್ಲೀಸ್ ಸಬ್ಸ್ಕ್ರೈಬ್ ಮನ್ಪಿ. ನೆಕ್ಸ್ಟ್ ಕ್ವಶನ್, ಸುಟ್ಟ ಹೆಣ ಮತ್ತೆ ಸುಡುತ್ತಾರೆ, ಸುಟ್ಟ ಹೆಣ ಮತ್ತೆ ಸುಡುತ್ತಾರೆ. ಸುಟ್ಟ ಹೆಣ ಮತ್ತೆ ಸುಡುತ್ತಾರೆ. ಬುದ್ಧಿ ರಾಂಗ್. ಕ್ಲೂ, ಅಡಿಗೆ ಕೋಣೆಯೊಳಗಡೆ ಹೋದರೆ ಉತ್ತರ ಸಿಗುತ್ತದೆ. ಅಡುಗೆ ಕೋಣೆಗೆ ಹೋದರೆ ಉತ್ತರ ಸಿಗುತ್ತದೆ. ಸುಟ್ಟ ಹೆಣ ಮತ್ತೆ ಸುಡುತ್ತಾರೆ. ಮಸಿ ಕರೆಕ್ಟ್ ಆನ್ಸರ್. ತನ್ವಿತ್ ಮಸಿ ಕರೆಕ್ಟ್ ಆನ್ಸರ್. ಈಗ ಡಿಲೀಟ್ ಮಾಡ್ತಾರೆ. ಎಸ್ ಮಸಿ ಇದ್ದಿಲು ಕರೆಕ್ಟ್ ಆನ್ಸರ್ ತನ್ವಿತ್. ಫಸ್ಟ್ ಲೀಡ್ ಡಿಪ್ಪುನಿ ನಿಖಿತಾ 1 2 3 4 5 6 7 8 9 ಒರ್ಂಬ ಪಾಯಿಂಟೆಡ್ ಲೀಡ್ ಉಳ್ಳಾರು. ಏನು ಟುಡೇ ಸ್ಪೆಷಲ್ ಫುಡ್ ಪುಟ್ಟು ಆ್ಯಂಡ್ ಚಿಕನ್ ಉರುವೋಲು. ಪುಟ್ಟು ಮತ್ತು ಚಿಕನ್ ಉರುವೋಲು ಸ್ಪೆಷಲ್ ಇವತ್ತಿದ್ದು. ನೆಕ್ಸ್ಟ್ ಲೀಡ್ ಡಿಪ್ಪುನಿ ತನ್ವಿತ್ 4 ಪಾಯಿಂಟ್, ನಿಖಿತಾ 9 ಪಾಯಿಂಟ್, ನಮಿತಕ್ಕ 2 ಪಾಯಿಂಟ್, ನಾಗೇಶ್ ಪ್ರಭು 2 ಪಾಯಿಂಟ್, ದೃಷ್ಟಿ 1 ಪಾಯಿಂಟ್. ನೆಕ್ಸ್ಟ್ ಕ್ವಶನ್, ಪುಟ್ಟು ಕೇರಳ ಫುಡ್. ಕೇರಳ ಫುಡ್ ಪುಟ್ಟು. ನೆಕ್ಸ್ಟ್ ಕ್ವಶನ್ ಪ್ಲೀಸ್. ಹುಲಿಯ ಚಿಕ್ಕಮ್ಮ ಇಲಿಯ ಮುಕ್ಕಮ್ಮ, ಹುಲಿಯ ಚಿಕ್ಕಮ್ಮ ಇಲಿಯ ಮುಕ್ಕಮ್ಮ. ಬೆಕ್ಕು ಕರೆಕ್ಟ್ ಆನ್ಸರ್. ತನ್ವಿತ್ +1 ಆ್ಯಡ್ ಆಗಿದೆ. ಮಧುರಾವ್ ಬೆಕ್ಕು ಕರೆಕ್ಟ್ ಆನ್ಸರ್. ಬಟ್ ನಿಮಗಿಂತ ಮುಂಚೆ ತನ್ವಿತ್ ಪಲ್ಲವಿ ಹೊಟ್ಟೆಕರ್ಜಿ ಅವರು ಆನ್ಸರ್ ಮಾಡಿದ್ದಾರೆ. ಪ್ಲೀಸ್ ಯಾರೆಲ್ಲ ಜಾಯ್ನ್ ಆಗಿದ್ದೀರಾ ಒಂದು ಲೈಕ್ ಕೊಡಿ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ.
ನೆಕ್ಸ್ಟ್ ಕ್ವಶನ್ ಕೇಳ್ತೇನೆ. ನೆಕ್ಸ್ಟ್ ಕ್ವಶನ್, ಎಲೆ ಇಲ್ಲ, ಸುಣ್ಣ ಇಲ್ಲ, ಬಣ್ಣವಿಲ್ಲ, ತುಟಿ ಕೆಂಪಾಗಿದೆ, ಮಳೆ ಇಲ್ಲ, ಬೆಳೆ ಇಲ್ಲ, ಮೈ ಹಸಿರಾಗಿದೆ, ನಾನು ಯಾರು? ಐ ವಿಲ್ ರಿಪೀಟ್ ದಿ ಕ್ವಶನ್. ಎಲೆ ಅಡಿಕೆ ರಾಂಗ್ ಆನ್ಸರ್. ಎಲೆ ಇಲ್ಲ, ಸುಣ್ಣ ಇಲ್ಲ, ಬಣ್ಣವಿಲ್ಲ, ತುಟಿ ಕೆಂಪಗಾಗಿದೆ, ಮಳೆ ಇಲ್ಲ, ಬೆಳೆ ಇಲ್ಲ, ಮೈ ಹಸಿರಾಗಿದೆ, ನಾನು ಯಾರು? ಗಿಳಿ. ತನ್ವಿತ್ ಪಲ್ಲವಿ ಓಟಕಜಿ ಆನ್ಸರ್ ಕರೆಕ್ಟ್. ಗಿಳಿ. ತನ್ವಿತ್ +1 ನಿಖಿತ ತನ್ವಿತ್ ಇರನಿತೆ ಬೀಟ್ ಮಲ್ಪೇರ್ ಆನ್ಸರ್ ಕರೆಕ್ಟ್ ಕೊರ್ಲೆ. ದೃಷ್ಟಿ ಚಿತ್ರದುರ್ಗ ಕ್ಯಾರೆಟ್ ರಾಂಗ್. ಕ್ಯಾರೆಟ್ ಆರೆಂಜ್ ಕಲರ್ ಇರೋದಲ್ವಾ. ನೆಕ್ಸ್ಟ್ ಕ್ವಶನ್. ಸುತ್ತಮುತ್ತ ಸುಣ್ಣದ ಗೋಡೆ, ಎತ್ತ ನೋಡಿದರೂ ಬಾಗಿಲಿಲ್ಲ, ಇದು ಏನು? ಸುತ್ತಮುತ್ತ ಸುಣ್ಣದ ಗೋಡೆ, ಎತ್ತ ನೋಡಿದರೂ ಬಾಗಿಲಿಲ್ಲ, ಇದು ಏನು? ಮೊಟ್ಟೆ. ಹೇಮಲತಾ. ಮೊಟ್ಟೆ ಕರೆಕ್ಟ್ ಆನ್ಸರ್. ಹೇಮಲತಾ ಫಸ್ಟ್ ಆನ್ಸರ್ ಮಾಡಿದ್ದಾರೆ. ಹೇಮಲತಾ ವೆಲ್ಕಮ್ ಟು ಮೈ ಲೈವ್. ಪ್ಲೀಸ್ ಲೈಕ್ ಮನ್ಪ್ಲೆ ಲೈಕ್ ಮಾಡ್ತಿದ್ದಿ ಚಾನಲ್ ಸಬ್ಸ್ಕ್ರೈಬ್ ಆದಿತ್ತಿದ್ದಿಂದ ಸಬ್ಸ್ಕ್ರೈಬ್ ಮನ್ಪ್ಲೆ. ಹೇಮಲತಾ 1 ಪಾಯಿಂಟ್ಗೆ ತೊಂದರೆ. ನೆಕ್ಸ್ಟ್ ಕ್ವಶನ್. ಕಡಿದರೆ ಕಚ್ಚೋಕೆ ಆಗಲ್ಲ, ಹಿಡಿದರೆ ಮುಟ್ಟೋಕೆ ಆಗಲ್ಲ, ನಾನು ಯಾರು? ಅಗ್ಗೆರೆಗ್ಲ ತಿಕ್ಕುಜಿ ಕೈಕ್ಲ ತಿಕ್ಕುಜಿ ಯಾನೇರು? ಬೇಗ ಬೇಗ ಆನ್ಸರ್ ಮಾಡ್ತೀವಿ. ಬೇಗ ಬೇಗ ಆನ್ಸರ್ ಮಾಡಿ. ಗಾಳಿ ಕರೆಕ್ಟ್ ಆನ್ಸರ್. ಗಾಳಿ ಲಾಪುಂಡು ನೀರು ಲಾಪುಂಡು. ತನ್ಮಿತ್ತಗೆ 1 ಪಾಯಿಂಟ್ ಆ್ಯಡ್ ಆಗ್ತದೆ. 1 2 3 4 5 6 7 ಪಾಯಿಂಟ್ ಉಲ್ಲೇರು ತನ್ವಿತ್ತು. ನಿಖಿತಾ 9 ಪಾಯಿಂಟ್. ನಿಖಿ ಬಾಯಿ ಅಕ್ಕ ದಾನೆ ಬಾಯ್ ಆನ್ಸರ್ ಮಾಡ್ತೀಯ. ನೆಕ್ಸ್ಟ್ ಕ್ವಶನ್. ನೀರಿಲ್ಲದ ಸಮುದ್ರ, ಜನರಿಲ್ಲದ ಪಟ್ಟಣ, ಸಂಚಾರವಿಲ್ಲದ ಮಾರ್ಗ, ಯಾವುದು? ಅಲ್ಪ ನೀರಿಲ್ಲದ ಸಮುದ್ರ. ನೀರಿಜ್ಜಿಂಡಲ ಸಮುದ್ರ ಉಂಡು. ಜನ ಇಜ್ಜಿಂಡಲ ಅಲ್ಪೊಂಜಿ ಊರುಂಡು. ಸಂಚಾರ ಇಜ್ಜಿಂಡಲ ಅಲ್ಪೊಂಜಿ ಮಾರ್ಗ ಉಂಡು. ಹೌದಾದಿ? ಐ ವಿಲ್ ರಿಪೀಟ್ ದಿ ಕ್ವಶನ್. ನೀರಿಲ್ಲದ ಸಮುದ್ರ, ಜನರಿಲ್ಲದ ಪಟ್ಟಣ, ಸಂಚಾರವಿಲ್ಲದ ಮಾರ್ಗ, ಯಾವುದು? ಆಕಾಶ ಆನ್ಸರ್ ರಾಂಗ್. ದೃಷ್ಟಿ ಚಿತ್ರದುರ್ಗ ಕಿವಿ ರಾಂಗ್. ಒಂದು ಕ್ಲೂ ಕೊಡ್ತೇನೆ. ಇದು ಶಾಲಾ ಮಕ್ಕಳಿಗೆ ಯೂಸ್ ಆಗುವಂಥದ್ದು ಕ್ವಶನ್. ಇದು
ಶಾಲಾ ಮಕ್ಕಳಿಗೆ ಗೊತ್ತಿರುವಂಥದ್ದು ಅಥವಾ ಶಾಲಾ ಮಕ್ಕಳಿಗೆ ಪಾಠದಲ್ಲಿ ಬರುವಂಥದ್ದು ಇದು. ಇನ್ನೊಂದು ಕ್ಲೂ ಏನಂದರೆ ಇದು ಸಮಾಜಕ್ಕೆ ಸಂಬಂಧಪಟ್ಟದ್ದು, ಸೋಷಿಯಲ್ ಟೆಕ್ಸ್ಟ್ ಬುಕ್ಕಿಗೆ ಸಂಬಂಧಪಟ್ಟ ಕ್ವಶನ್. ಗೊತ್ತಿಲ್ವಾ ಆನ್ಸರ್? ಆನ್ಸರ್ ಗೊತ್ತಾಗ್ತಿಲ್ವಾ? ಭೂಗೋಳ. ರಾಂಗ್. ಭೂಗೋಳ ಭೂಗೋಳ ಭೂಪಟ. ಭೂಪಟ ಕರೆಕ್ಟ್ ಆನ್ಸರ್. ಆ್ಯಕ್ಚುಲಿ ನೆಕ್ ಆನ್ಸರ್ ನಕ್ಷೆಲ ಹಾಕೊಂಡು ಭೂಪಟ ಇತ್ತನಿಗೆಲ್ಲ ನೀವು ನೋಡ್ಬೋದು ಒಂದು ನಕ್ಷೆಯಲ್ಲಿ. ಅಲ್ಲಿ ಸಮುದ್ರನೂ ಇರುತ್ತೆ, ಅದರ ನೀರಿರಲ್ಲ. ಜನರಿಲ್ಲ, ಅದ್ರ ಪಟ್ಟಣ ಇರುತ್ತೆ, ದಾರಿ ಇದೆ, ಅದು ದಾರಿಯಲ್ಲಿ ಹೋಗುವವರಿರಲ್ಲ. ಹಾಗಾಗಿ ಆನ್ಸರ್ ಇಲ್ಲಿ ನಕ್ಷೆ ಅಥವಾ ಭೂಪಟ ಕರೆಕ್ಟ್ ಆಗಿರುತ್ತೆ. ಯಾರು? ತನ್ವಿತ್ ಓಟಕಜಿ +1 ಪಾಯಿಂಟ್. ನೆಕ್ಸ್ಟ್ ಕ್ವಶನ್ ಬಂದಿತ್ತು. ಹಸಿರು ಗಿಡದ ಮೇಲೆ ಮೊಸರು ಚೆಲ್ಲಿದೆ. ಹಸಿರು ಗಿಡದ ಮೇಲೆ ಮೊಸರು ಚೆಲ್ಲಿದೆ. ಪ್ರಣಮ್ಯ ಲಲಿತಾಚಾರ್ಯ ಕರೆಕ್ಟ್ ಆನ್ಸರ್. ಮಲ್ಲಿಗೆ. ಪ್ರಣಮ್ಯ 1 ಪಾಯಿಂಟ್. ಮಲ್ಲಿಗೆ ಕರೆಕ್ಟ್ ಆನ್ಸರ್. ಫಸ್ಟ್ ಆನ್ಸರ್ ಪ್ರಣಮ್ಯ ಮಾಡಿದ್ದಾರೆ. ನೆಕ್ಸ್ಟ್ ಕ್ವಶನ್. ಅಂಗೈ ಕೊಟ್ಟರೆ ಮುಂಗೈನು ನುಂಗುತ್ತದೆ. ಅಂಗೈ ಕೊಟ್ಟರೆ ಮುಂಗೈನು ನುಂಗುತ್ತದೆ. ಬೆರಳು ಅಲ್ಲ, ಅಂಗೈ ಕೊಟ್ಟರೆ ಮುಂಗೈಯನ್ನು ನುಂಗುತ್ತದೆ. ಬೆರಳು ರಾಂಗ್ ಆನ್ಸರ್. ನಾನೊಂದು 5 ನಿಮಿಷ ಲೈವ್ ಉಡಿಪೆ. 5 ನಿಮಿಷ ಒಂದು 8 ಕ್ವಶನ್ಗೆ ಏನು ಎಂದು ಗೊತ್ತುಜಿ. ಮಲ್ಲಿಗೆ ಬೆರಳು ರಾಂಗ್. ಸೇಮಲತ ಸುಣ್ಣ ರಾಂಗ್. ತನ್ವಿತ್ ಪಲ್ಲವಿಟ್ಟು ಗಜೆ ಮಾಮಿ ಬತ್ತೀಚರು. ಪ್ರಣಮ್ಯ ಲಲಿತಾಚಾರ್ಯ ನಾಲಿಗೆ ರಾಂಗ್. ಅಂಗೈ ಕೊಟ್ಟರೆ ಮುಂಗೈಯನ್ನು ನುಂಗುತ್ತದೆ. ಒಂದು ಪೊಂಜೋಕುಲು ಯೂಸ್ ಮನ್ಪುರಂಚಿನ ಒಂಜಿ ವಸ್ತು. ಆಂಟಿ ಉಲ್ಲೆ ಆನ್ಸರ್ಗೆ ಏನಂದಿಲ್ಲ, ಕ್ವಶನ್ಗೆ ಏನಂದಿಲ್ಲ, ಆನ್ಸರ್ ಅನ್ಕೋ. ದೃಷ್ಟಿ ಚಿತ್ರದುರ್ಗ ಉಂಗುರ ರಾಂಗ್. ಅಂಗೈ ಕೊಟ್ಟರೆ ಮುಂಗೈಯನ್ನು ನುಂಗುತ್ತದೆ. ನೀವು ನಿಯರ್ ಅಲ್ಲಿದ್ದೀರಾ ಆನ್ಸರಿಗೆ. ದೃಷ್ಟಿ ಇವರೇ, ದೃಷ್ಟಿ ಚಿತ್ರದುರ್ಗ, ನೀವು ನಿಯರ್ ಇದ್ದೀರಾ ಈ ಕ್ವಶನ್ ಆನ್ಸರಿಗೆ. ಉಂಗುರ ರಾಂಗ್.
ಬಳೆ ತನ್ವಿ ಪ್ರಣನ್ಯಾಚಾರ್ಯ ಬಳೆ ಕರೆಕ್ಟ್ ಆನ್ಸರ್. ಫಸ್ಟ್ ಪ್ರಣನ್ಯನ ಆನ್ಸರ್ ಬೈದ್ ನಿಂಗೆ ಬಳೆ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಹಾರಾಡುತ್ತಿದೆ ಗಾಳಿಪಟವಲ್ಲ, ಬಣ್ಣ ಮೂರಿರುವುದು ಕಾಮನ ಬಿಲ್ಲಲ್ಲ, ನಾನು ಯಾರು? ಕ್ವಶನ್ ರಿಪೀಟ್ ಮಾಡ್ತೇವೆ. ಹಾರಾಡುತ್ತಿದೆ ಗಾಳಿಪಟವಲ್ಲ, ಬಣ್ಣ ಮೂರಿರುವುದು ಕಾಮನ ಬಿಲ್ಲಲ್ಲ. ಬಾವುಟ ಕರೆಕ್ಟ್ ಆನ್ಸರ್. ಧ್ವಜ ಬಾವುಟ ಕರೆಕ್ಟ್ ಆನ್ಸರ್ ಪ್ರಣನ್ಯ. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್. ಅನ್ನ ಮಾಡಲಿಕ್ಕೆ ಬಾರದಂತಹ ಅಕ್ಕಿ ಯಾವುದು? ಅನ್ನ ಮಾಡಲಿಕ್ಕೆ ಬಾರದಂತಹ ಅಕ್ಕಿ ಯಾವುದು? ಓ ಅಜ್ಜಿ ಬೇಗಕ್ಕೇನು ಹೋಗತ್ತೆ. ಬ್ಯಾಡ್ ಬಾಯ್ ಬ್ಯಾಡ್. ಅನ್ನ ಮಾಡಲಿಕ್ಕಾಗದಂತಹ ಅಕ್ಕಿ ಯಾವುದು? ಅವಲಕ್ಕಿ ರಾಂಗ್ ಆನ್ಸರ್. ಏನು ಬಿದ್ದೆ ಪಾರ್ದಿರಿ ಸರ್ಪುಡ್ ಬರ್ತಿದ್ದೆ ಸರ್ಪುಡ್ ಪಾರ್ದಿರಿ ಬಾ ಅವಲಕ್ಕಿ ರಾಂಗ್. ರಕ್ಷಿತಾ ಶೆಟ್ಟಿ ಏಲಕ್ಕಿ ಕರೆಕ್ಟ್ ಆನ್ಸರ್. ರಕ್ಷಿತಾ 1 ಪಾಯಿಂಟ್. ಪ್ಲೀಸ್ ಏರ್ಪುರ ಲೈವ್ಗೆ ಜಾಯ್ನ್ ಆಗ್ತಾರೆ, ಲೈಕ್ ಮನ್ಪಿ ಸಬ್ಸ್ಕ್ರೈಬ್ ಮಾಡ್ಪ నాకు ಸಬ್ಸ್ಕ್ರೈಬ್ ಮನ್ಪಿ. ರಕ್ಷಿತಾಗ 1 ಪಾಯಿಂಟ್. ಆ್ಯಕ್ಚುಲಿ ಇತ್ತಲೇ ಮುಲ್ಪ ಲೀಡ್ಡ್ ಯಾನ್ ಏರಿನ ಪಾಯಿಂಟ್ ಐತಿ ಪನ್ಪೆ. ನಮಿತಕ್ಕ 2 ಪಾಯಿಂಟ್, ನಿಖಿತಾ 9 ಪಾಯಿಂಟ್, ತನ್ವಿತ್ 1 2 3 4 5 6 8 ಪಾಯಿಂಟ್ ತನ್ವಿತ್, ನಾಗೇಶ್ ಪ್ರಭು 2 ಪಾಯಿಂಟ್, ದೃಷ್ಟಿ ಚಿತ್ರದುರ್ಗ 1 ಪಾಯಿಂಟ್, ಹೇಮಲತಾ 1 ಪಾಯಿಂಟ್, ಪ್ರಣನ್ಯ 3 ಪಾಯಿಂಟ್, ರಕ್ಷಿತಾ 1 ಪಾಯಿಂಟ್. ನೆಕ್ಸ್ಟ್ ಕ್ವಶನ್. ಕಣ್ಣಿಗೆ ಹತ್ತಿರ ಕಾಲಿಗೆ ದೂರ. ಕಣ್ಣಿಗೆ ಹತ್ತಿರ ಕಾಲಿಗೆ ದೂರ. ಬೆಟ್ಟ ಪ್ರಣನ್ಯ ಕರೆಕ್ಟ್ ಆನ್ಸರ್. ಬೆಟ್ಟ. ನೆಕ್ಸ್ಟ್ ಕ್ವಶನ್. ಸುದ್ದಿ ಸೂರಪ್ಪ ದೇಶವೆಲ್ಲ ಸುತ್ತಾಡುತ್ತಾನೆ. ಸುದ್ದಿ ಸೂರಪ್ಪ ದೇಶವೆಲ್ಲ ಸುತ್ತಾಡುತ್ತಾನೆ. ಮೂಗ್ ರಾಂಗ್. ಸುದ್ದಿ ಸೂರಪ್ಪ ನ್ಯೂಸ್ ಪೇಪರ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೆಕ್ ಕುಡೊಂಜ ಆನ್ಸರ್ ದಾದ ಪಂಡ ಪೋಸ್ಟ್ ಕಾರ್ಡ್ ಲಾಭಂದು. ಸುದ್ದಿ ಮುಟ್ಟಿ ಸವನಪುರ ಪೋಸ್ಟ್ ಕಾರ್ಡ್ ಲಾಭಂದು. ಆ್ಯಂಡ್ ಚದಿತೆ ರಕ್ಷಿತಾ ಶೆಟ್ಟಿ ಮೇರೆಗೆ 1 ಪಾಯಿಂಟ್.
ನೆಕ್ಸ್ಟ್ ಕ್ವಶನ್, ಕ್ವಿಕ್ ಕ್ವಶನ್. ಬಲಗೈಯಲ್ಲಿ ಗೀತೆ, ಎಡಗೈಯಲ್ಲಿ ರಾಟೆ, ಹಿಡಿದಿದ್ದೆ ನಾನು ಯಾರು? ಬಲಗೈಯಲ್ಲಿ ಗೀತೆ, ಎಡಗೈಯಲ್ಲಿ ರಾಟೆ, ಹಿಡಿದಿದ್ದೆ ನಾನು ಯಾರು? ಹಗ್ಗರಾಮ್. ಎಡಗೈಯಲ್ಲಿ ರಾಟೆ, ಬಲಗೈಯಲ್ಲಿ ಸಾರಿ ಬಲಗೈಯಲ್ಲಿ ಗೀತೆ, ಎಡಗೈಯಲ್ಲಿ ರಾಟೆ, ಹಿಡಿದಿದ್ದೆ ನಾನು ಯಾರು? ಒಂದು 5 ಸೆಕೆಂಡ್ ಕಾಪು ಆನ್ಸರ್ ಬರ್ತಿದ್ದೀನಿ. ಕ್ಲೂ ಕೊಪ್ಪೆ. 1 2 3 4 5. ಕ್ಲೂ ಬರ್ತದೆ ಇಂಬೇರು ಫ್ರೀಡಮ್ ಫೈಟರ್, ಸ್ವಾತಂತ್ರ್ಯ ಹೋರಾಟಗಾರ ಎಂಬೇರು. ಬ್ಯಾಡ್ ಬಾಯ್ ಬ್ಯಾಡ್. ಕೃಷ್ಣರಾವ್, ಫ್ರೀಡಮ್ ಫೈಟರ್ ಇವರು, ಸ್ವಾತಂತ್ರ್ಯ ಹೋರಾಟಗಾರ. ಏಳು ಜನ ಉಳ್ಳರು, ಪ್ಲೀಸ್ ಆನ್ಸರ್ ಮನ್ಪ್ಲಿ. ಈಸಿ ಉಂಡತ್ತೆ, ಸ್ವಾತಂತ್ರ್ಯ ಹೋರಾಟಗಾರ ಎಂಬೇರೆ. ಭೀಮ್ ಸಿಂಗ್ ರಾಜ್ಪೂತ್. ಅಕ್ಕ ಊಟ ಆಯ್ತಾ? ಊಟ ಆಗಿಲ್ಲ, ಇನ್ನು ಆಗ್ಬೇಕಷ್ಟೇ. ಹಾಯ್, ನೀವು ಹೊಸದಾಗಿ ಲೈವಿಗೆ ಜಾಯಿನ್ ಆಗಿದ್ದೀರಾ, ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನನ್ನ ಕ್ವಶನ್ ಬಂದುಬಿಟ್ಟು, ಬಲಗೈಯಲ್ಲಿ ಗೀತೆ, ಎಡಗೈಯಲ್ಲಿ ರಾಟೆ, ಹಿಡಿದಿದ್ದೆ ನಾನು ಯಾರು? ಗಾಂಧಿ. ದೃಷ್ಟಿ ಚಿತ್ರದುರ್ಗ. ಆನ್ಸರ್ ಕರೆಕ್ಟ್, ಗಾಂಧೀಜಿ. ನಿಮಗೆ 2 ಪಾಯಿಂಟ್ ಬಂದಿದೆ. ಪ್ರಣನ್ಯ ಯಾನ್ ಫಸ್ಟ್ ಮೆಸೇಜ್ ಮಂದೆ ಪ್ರಣನ್ಯ ಇರ್ನ ಮೆಸೇಜ್ ಎಂಕ್ ಬತ್ತಿಜ್ಜಿ ಫಸ್ಟ್ ಎಂಕ್ ದೃಷ್ಟಿ ಮೇರ್ನ ನಿ ಮೆಸೇಜ್ ತೋಜ ಒಂದಿಪ್ಪುನಿ ಗಾಂಧಿ ಬಂದೆ. ನಮ್ಮ ಮೊದಲನೇ ಪ್ರಧಾನಮಂತ್ರಿ ಯಾರು? ಹೆಣ್ಣು ಮಗಳು. ಕ್ವಶನ್ ಕೇಂದಿರ್ದುಲೆ. ರಮೇಶ್ ರಾವ್ KS ಇಂದಿರಾ ಗಾಂಧಿನ ಆನ್ಸರ್ ಮಾಡ್ತಿದ್ದೀರ.
ಆ, ಬಿಸ್ ಭೀಮ್ ಸಿಂಗ್ ರಾಜ್ಪೂತ್. ಆನ್ಸರ್ ಅಲ್ಲಿ ಇಂದಿರಾ ಗಾಂಧಿ ಅಂತ ಮಾಡಿದ್ದಾರೆ. ಆನ್ಸರ್ ಕರೆಕ್ಟ್. ಫಸ್ಟ್ ವುಮೆನ್ ಮಹಿಳಾ ಪ್ರಧಾನಮಂತ್ರಿ ಬರ್ತದ ಇಂದಿರಾ ಗಾಂಧಿ. ನೆಕ್ಸ್ಟ್ ಕ್ವಶನ್. ಹಗ್ಗ ಹಾಸಿದೆ ಹಸು ಮಲಗಿದೆ. ಹಗ್ಗ ಹಾಸಿದೆ ಹಸು ಮಲಗಿದೆ. ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ಇವತ್ತು ಲೈವಿಗೆ ಜಾಯ್ನ್ ಆಗಿದ್ದೀರಾ, ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈವಿಗೆ ಜಾಯ್ನ್ ಆಗ್ತೀರಿ. ಈ ಲೈವಿಗೆ ಲೈಕ್ ಮಾಡಿ, ಎಲ್ಲ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ನಾಲಗೆ ರಾಂಗ್ ಅಕ್ಕ. ಹಗ್ಗ ಹಾಸಿದೆ ಹಸು ಮಲಗಿದೆ. ನಾಲಿಗೆ ರಾಂಗ್. ಹಗ್ಗ ಹಾಸಿದೆ ಹಸು ಮಲಗಿದೆ. ಇದೊಂದು ವೆಜಿಟೇಬಲ್, ತರಕಾರಿ. ಜಡೆ ರಾಂಗ್. ಇದೊಂದು ತರಕಾರಿ. ಸೌತೆ ರಾಂಗ್. ಹಗ್ಗ ಹಾಸಿದೆ ಹಸು ಮಲಗಿದೆ. ನನ್ನ ಕ್ವಶನ್ಗೆ ಸೌತೆ ರಾಂಗ್. ನೀವು ನಿಯರ್ ಇದ್ದೀರಿ. ಸೋರೆಕಾಯಿ ರಾಂಗ್. ഞാൻ 5 ನಿಮಿಷ ಲೈವ್ ಇಡಲ್ಲೇ ಈಗ ಬೊಕ್ಕ ಬಾಲೆಲಕ್ಕೆ ಅಣ್ಣ ಬಂಗಾಪುಂಡು. ಸೊ 5 ನಿಮಿಷಲ್ಲೇ. ಹಗ್ಗ ಹಾಸಿದೆ ಹಸು ಮಲಗಿದೆ. ಇನ್ನೊಂದು ತರಕಾರಿ ಹೆಸರು ಇದೊಂದು. ಗುಜ್ಜೆ ರಾಂಗ್. ಹಗ್ಗ ಹಾಸಿದೆ. ಹಾಗಲಕಾಯಿ ರಾಂಗ್. ಕುಂಬಳಕಾಯಿ ಕರೆಕ್ಟ್ ಆನ್ಸರ್. ಪ್ರಣನ್ಯ, ಕುಂಬಳಕಾಯಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ಗೆ ನಾನು ಲಾಸ್ಟ್ ಒಂದು 2 ಕ್ವಶನ್ ಕೇಳೊಂದಿಲ್ಲ ಅತಿ. 2 ಕ್ವಶನ್ 2 ಕ್ವಶನ್ ಕೇಳ್ತೀನಿ ಲಾಸ್ಟ್. ಗೂಡಿನಲ್ಲಿದ್ದ ಪಕ್ಷಿ ನಾಡೆಲ್ಲ ನೋಡುತ್ತದೆ. ಗೂಡಿನಲ್ಲಿನ ಪಕ್ಷಿ ನಾಡೆಲ್ಲ ನೋಡುತ್ತದೆ.
ಐ ರಕ್ಷಿತಾ ಶೆಟ್ಟಿ. ಐ ಕಣ್ಣು ಕರೆಕ್ಟ್ ಆನ್ಸರ್. ರಕ್ಷಿತಾ ಶೆಟ್ಟಿ 1 point added. Last question. ಭೀಮ್ ಸಿಂಗ್ ರಾಜ್ಪುತ್ ಕಣ್ಣುಗಳು ಕರೆಕ್ಟ್ ಆನ್ಸರ್. ಅಲ್ಲಿ ಆನ್ಸರ್ ಮಾಡಿದ್ದಾರೆ. ಫೈನಲ್ ಕ್ವಶನ್. ಆಕಾಶಕ್ಕೆ ಏರುವಾಗ 2 ರೆಕ್ಕೆ, ಭೂಮಿಗಿಳಿಯುವಾಗ 2 ಕಾಲು, ನಾನು ಯಾರು? ಲಾಸ್ಟ್ ಕ್ವಶನ್. ಲಾಸ್ಟ್ ಕ್ವಶನ್, ಫೈನಲ್ ಕ್ವಶನ್. ನಾನೀಗ ಲೈವಲ್ಲಿ ಎಂಡ್ ಮಾಡ್ತಂದಿಲ್ಲ, ನಾನು ಲೈವ್ ಕೂಡ ಎಂಡ್ ಮಾಡ್ತೀನಿ. ಇದು ಲಾಸ್ಟ್ ಕ್ವಶನ್. ಆಕಾಶಕ್ಕೆ ಏರುವಾಗ 2 ರೆಕ್ಕೆ, ಭೂಮಿಗೆ ಇಳಿಯುವಾಗ 2 ಕಾಲು, ನಾನು ಯಾರು? ಕ್ವಶನ್ ಈಸಿ ಉಂಟು, ಆನ್ಸರ್ ಮಾಡಿ. ಫ್ಲೈಟ್ ಆನ್ಸರ್ ಕರೆಕ್ಟು. ರಕ್ಷಿತಾ ಶೆಟ್ಟಿ ಕರೆಕ್ಟ್ ಆನ್ಸರ್, ಫ್ಲೈಟ್. ಎಸ್, ಇಲ್ಲಿಗೆ ಕ್ವಶನ್ ಕೇಳಿ ಮುಗೀತು. ಭೀಮ್ ಸಿಂಗ್ ರಾಜ್ಪುತ್ ವಿಮಾನ ಕರೆಕ್ಟ್ ಆನ್ಸರ್. ನೋಡಿ, ನಾನು ಹೇಳ್ತೇನೆ, ಇದರಲ್ಲಿ ಹಲವರು ಆನ್ಸರ್ ಮಾಡಿದ್ದಾರೆ. ಅಂದರೆ ಯಾರೆಲ್ಲ ಆನ್ಸರ್ ಮಾಡಿದ್ದಾರೆ ಅಂದರೆ ಯಾರೆಲ್ಲ ಫಸ್ಟ್ ಆನ್ಸರ್ ಮಾಡಿದವರು ಅದು ಮಾತ್ರ ನಾನಿಲ್ಲಿ ಹೆಸರು ಬರ್ಕೊಂಡಿದ್ದೇನೆ, ಪಾಯಿಂಟ್ ಹಾಕಿದ್ದೇನೆ. ಫಸ್ಟ್ ಆನ್ಸರ್ ಮಾಡಿದವರಿಗೆ ಅದರಲ್ಲಿ ಫಸ್ಟ್ ನಮಿತಾ ಅವರಿಗೆ 2 ಪಾಯಿಂಟ್, 2 ಕ್ವಶನ್ಗೆ ಆನ್ಸರ್ ಮಾಡಿದ್ದಾರೆ. ನೆಕ್ಸ್ಟ್ ನಿಖಿತಾ ಅವರು 2, 4, 6, 8, 9, ನಿಖಿತಾ ಅವರು 9 ಕ್ವಶನಿಗೆ ಆನ್ಸರ್ ಮಾಡಿದ್ದಾರೆ. ತನ್ವಿತ್ ಅವರು 3, 6, 7, 8, ತನ್ವಿತ್ ಅವರು 8 ಕ್ವಶನಿಗೆ ಫಸ್ಟ್ ಆನ್ಸರ್ ಮಾಡಿದ್ದಾರೆ. ನೆಕ್ಸ್ಟ್ ನಾಗೇಶ್ ಪ್ರಭು ಅವರು 2 ಕ್ವಶನ್ಗೆ ಆನ್ಸರ್. ದೃಷ್ಟಿ ಚಿತ್ರದುರ್ಗ 2 ಕ್ವಶನ್ಗೆ ಆನ್ಸರ್. ಹೇಮಲತಾ ಅವರು 1 ಕ್ವಶನ್ಗೆ ಆನ್ಸರ್. ಪ್ರಣಮ್ಯ 5 ಕ್ವಶನ್ಗೆ ಆನ್ಸರ್ ಮಾಡಿದ್ದಾರೆ. ರಕ್ಷಿತಾ 4 ಕ್ವಶನ್ಗೆ ಆನ್ಸರ್ ಮಾಡಿದ್ದಾರೆ. ಅಂದರೆ ನನಗೆ ಫಸ್ಟ್ ಯಾರು ಕರೆಕ್ಟ್ ಆನ್ಸರ್ ಮಾಡಿದ್ದಾರೆ ನೋಡಿ, ಅವರಿಗೆ ಮಾತ್ರ ನಾನು ಅವರದ್ದು ಮಾತ್ರ ಹೇಳ್ತಾ ಇರೋದಿಲ್ಲಿ. ನನಗೆ ಫಸ್ಟ್ ಆನ್ಸರ್ ಬಂದಿರ್ತದಲ್ಲ, ಅವರದ್ದು ಮಾತ್ರ ನಾನು ಹೇಳ್ತಿರೋದು. ಇದರಲ್ಲಿ ಅಂದರೆ ನನಗೆ 1 ಗಂಟೆ ಒಗಟು ಕೇಳಿ ಕ್ವಶನ್ ಆನ್ಸರ್ ಮಾಡಿದ್ದೇನೆ. ಇದರಲ್ಲಿ ವಿನ್ ಆಗಿರೋದು ನಿಖಿತಾ. ಅವರಿಗೆ ಏನು ಪ್ರೈಸ್ ಕೊಡಬೇಕು ಅದನ್ನು ನಾನು ಅವರಿಗೆ ತಲುಪಿಸ್ತೀನಿ. ನೆಕ್ಸ್ಟ್ ಲೈವಲ್ಲಿ ಅವ್ರ ಹತ್ರ ತಿಳ್ಕೊಬೋದು ಏನು ಅಂತ. ಸೊ ನಿಖಿತಾ, ಕಂಗ್ರ್ಯಾಚುಲೇಷನ್ಸ್. ನೋಡುವ ನೆಕ್ಸ್ಟ್ ಮತ್ತೆ ಈ ಥರ ಯಾವುದಾದ್ರು ಕ್ವಶನ್ ಇಟ್ಕೊಂಡು ಅಥವಾ ಏನಾದರೂ ಟಾಪಿಕ್ ಇಟ್ಕೊಂಡು ಮತ್ತೆ ನಾನು ಲೈವಿಗೆ ಬರ್ತೇನೆ. ಪ್ಲೀಸ್ ಲೈವಿಗೆ ಜಾಯಿನ್ ಆಗಿ ಸಪೋರ್ಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೊಂದು ನಾನು ಲೈವಲ್ಲಿ ಹೇಳಬೇಕು ಅಂತಿರೋದು ಏನಂದರೆ, ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ಅದು ಅಪ್ಲೋಡ್ ಆಗಿರಬಹುದು, ಗೊತ್ತಿಲ್ಲ ನನಗೆ. ನೆಟ್ವರ್ಕ್ ಪ್ರಾಬ್ಲಮಿಂದ ಅಪ್ಲೋಡ್ ಆಗಿಲ್ಲದೇನೆ ಇರಬಹುದು. ನಾನೊಂದು ರಿಕ್ವೆಸ್ಟ್ ಮಾಡೋದೇನೆಂದರೆ, ನಮ್ಮ ಶಟರ್ ಬಾಕ್ಸ್ ಫೇಮಸ್ ಯೂಟ್ಯೂಬರ್ ಶಟರ್ ಬಾಕ್ಸ್ ಫಿಲ್ಮ್ಸ್ ಇದ್ದಾರಲ್ಲ, ಅವರು ಶಟರ್ ಬಾಕ್ಸ್ ಫಿಲ್ಮ್ ಹೆಲ್ಪಿಂಗ್ ಹ್ಯಾಂಡ್ಸ್ ಅನ್ನೋ ಒಂದು ಚಾರಿಟೇಬಲ್ ಒಂದು ಟ್ರಸ್ಟ್ ಮಾಡ್ಕೊಂಡು, ಅಂದರೆ ಅವರು ಮತ್ತು ಅವರ ಫ್ರೆಂಡ್ಸ್ ಎಲ್ಲ ಒಂದು ಟ್ರಸ್ಟ್ ಮಾಡಿದ್ದಾರೆ. ಅವರೇನಂದರೆ ಕಾರ್ಕಳ ತಾಲೂಕಿನ ಪಳ್ಳಿ ಗ್ರಾಮದಲ್ಲಿರುವಂತಹ ಒಂದು ಫ್ಯಾಮಿಲಿಗೆ ಮನೆ ಕಟ್ಟಿಕೊಡುವ ಒಂದು ಉದ್ದೇಶದಿಂದ ಅವರು ಈ ಹಿಂದೆ ಅವರು ಬರುವ ಸೆಪ್ಟೆಂಬರ್ 14ಕ್ಕೆ ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಉಡುಪಿಯಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಮಾಡಲಿಕ್ಕೆ, ಅಂದರೆ ವೇಷ ಹಾಕಿಕೊಂಡು ಬಂದು ಫಂಡ್ ಕಲೆಕ್ಟ್ ಮಾಡ್ತಾರೆ. ಪ್ಲೀಸ್, ನಾನು ನನ್ನ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ. ಅದರಲ್ಲಿ ಅಲ್ಲಿ ಸ್ಕ್ಯಾನ್ ಕೊಡು ಮತ್ತು ಬ್ಯಾಂಕ್ ಡೀಟೇಲ್ಸ್ ಹಾಕಿದ್ದೇನೆ. ನೋಡಿ, ನಿಮ್ಮಿಂದ ಆಗುವಷ್ಟು ಹೆಲ್ಪ್ ಮಾಡಿ. ಯಾರು ಕೂಡ ಹೆಲ್ಪ್ ಮಾಡೋದಿರಬೇಡಿ. ನಿಮಗೆ ಅಷ್ಟಿಷ್ಟು ಅಂತ ಯಾರು ಕೇಳ್ಕೊಳ್ಳಲ್ಲ. ನಿಮಗೆ ಎಷ್ಟಾಗ್ತದೆ ಅಷ್ಟು ಹೆಲ್ಪ್ ಮಾಡಿ. ಅಂದರೆ ನಾವು ಒಬ್ಬರಿಗೆ ಸಹಾಯ ಮಾಡಿದರೆ ನಮಗೆ ರಿಟರ್ನ್ ಅದು ಯಾವುದೋ ಮುಖಾಂತರ ನಮಗೆ ಸಿಗ್ತದೆ.
ಸೊ ಇದೊಂದು ನನ್ನ ರಿಕ್ವೆಸ್ಟ್, ನಾನು ಲೈವಲ್ಲಿ ಮಾಡ್ತಿರೋದು. 8 ಜನ ಇದ್ದೀರಾ, 8 ಜನ ನೋಡ್ತಾ ಇದ್ದೀರಾ. ಪ್ಲೀಸ್ ಇದೊಂದು ಹೆಲ್ಪ್ ಮಾಡಿ. ಇದರಿಂದ ನನಗೇನು ಲಾಭ ಇಲ್ಲ, ಎಲ್ಲ ಅವರ ಅಕೌಂಟಿಗೆ ಹೋಗ್ತಾ ಇರೋದು. ನಾನು ಜಸ್ಟ್ ನನ್ನ ಸಬ್ಸ್ಕ್ರೈಬರ್ ಕಡೆಯಿಂದ ಏನು ಹೆಲ್ಪ್ ಆಗ್ತದೆ ಅದನ್ನು ನಾನು ಮಾಡ್ತಾ ಇರೋದಷ್ಟೇ, ನನ್ನ ಯೂಟ್ಯೂಬ್ ಫ್ಯಾಮಿಲಿಯಿಂದ. ಸಪೋರ್ಟ್ ಮಾಡಿ ಅವರಿಗೆ. ನಾನು ನನ್ನ ವಿಡಿಯೋದಲ್ಲಿ, ಅಂದರೆ ನಾನು ಅಪ್ಲೋಡ್ ಮಾಡಿದ್ದೇನೆ, ಆ ವಿಡಿಯೋದಲ್ಲಿ ನಾನು ಸ್ಕ್ಯಾನರ್ ಮತ್ತು ಬ್ಯಾಂಕ್ ಡೀಟೇಲ್ಸ್ ಹಾಕಿದ್ದೇನೆ. ಇನ್ನೊಂದು ಏನಂದರೆ, ನೀವು ಶಟರ್ ಬಾಕ್ಸ್ ಫಿಲ್ಮ್ಸ್ ಅವರ ಯೂಟ್ಯೂಬ್ ಚಾನಲ್ಗೆ ಹೋಗಿ ಬೇಕಾದ್ರೆ ನೀವು ನೋಡ್ಬೋದು. ಈಗಾಗಲೇ ಅವರು ಕೆಸರು ಕಲ್ಲು ಹಾಕುವಂಥ ಒಂದು ಕಾರ್ಯವನ್ನು ಮಾಡಿ ಆಗಿದೆ. ಸೊ ಹಂತವಾಗಿ ಅವರು ಕೆಲಸ ಪ್ರಾರಂಭಿಸ್ಲಿಕ್ಕಿದ್ದಾರೆ. ಆಲ್ಮೋಸ್ಟ್ ಹಲವಾರು ಜನ ಹೆಲ್ಪ್ ಮಾಡ್ತಿದ್ದಾರೆ, ಈ ಸಿಮೆಂಟ್ ಎಲ್ಲ ಕೊಟ್ಟು ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ನೀವು ಕೂಡ ಅವರಿಗೆ ಹೆಲ್ಪ್ ಮಾಡಿ, ಕೈ ಜೋಡಿಸಿ, ಅವರೊಂದಿಗೆ ನೀವು ಕೂಡ ಕೈ ಜೋಡಿಸಿ ಒಂದು ಫ್ಯಾಮಿಲಿಗೆ ಮನೆ ಸಂಪೂರ್ಣವಾಗಿ ಮನೆಯ ಕೆಲಸ ಆಗುವ ಹಾಗೆ ನೀವು ನೋಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಈ ಲೈವಿಗೆ ನಾನು ಇವತ್ತು ವಿದಾಯ ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಜಾಯ್ನ್ ಆದದಕ್ಕೆ, ಕ್ವಶನ್ಗೆ ಆನ್ಸರ್ ಮಾಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್. ನಾನು ಲೈವ್ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ದಯವಿಟ್ಟು ಕ್ಷಮೆ ಇರಲಿ. ನೀವು 9 ಜನ ಇದ್ದೀರಾ. ಯಾರೆಲ್ಲ ಲೈಕ್ ಮಾಡಲಿಲ್ಲ ಲೈಕ್ ಮಾಡಿ ಪ್ಲೀಸ್ ಈಗಲೇ. ನಾನೀಗ ಲೈವ್ ಎಂಡ್ ಮಾಡ್ತಿದ್ದೀನಿ. ಕಾರಣ ಏನಂದರೆ, ನನ್ನ ಮಗು ಈಗ ಮಲಗಿದ್ಲು ಇಷ್ಟರವರೆಗೆ, ಈಗ ಎದ್ದಿದ್ದಾಳೆ. ಸೊ ನನಗೆ ಇನ್ನು ಲೈವ್ ಕಂಟಿನ್ಯೂ ಮಾಡಲಿಕ್ಕೆ ಆಗಲ್ಲ, ಅವಳ ಕಡೆ ಗಮನ ಕೊಡಬೇಕಾಗ್ತದೆ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್. ನಾನು ಎಂಡ್ ಮಾಡ್ತೇನೆ. ಥ್ಯಾಂಕ್ ಯು ಸೊ ಮಚ್.